ಕೆಲವು ಸಮಯದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಬಡಗುತಿಟ್ಟು ಯಕ್ಷಗಾನದ ಹಿರಿಯ ಕಲಾವಿದ ಸತೀಶ್ ಹೆಗ್ಡೆ ಆನೆಗದ್ದೆ ಅವರು ನಿನ್ನೆ ರಾತ್ರಿ ನಿಧನ ಹೊಂದಿದ್ದಾರೆ. ಸುಮಾರು 35ಕ್ಕೂ ಹೆಚ್ಚು ವರ್ಷಗಳ ಕಾಲ ವಿವಿಧ ಮೇಳಗಳಲ್ಲಿ ಯಕ್ಷಗಾನ ಸೇವೆಗೈದಿದ್ದ ಸತೀಶ್ ಹೆಗ್ಡೆ ಅವರಿಗೆ ಕೆಲವು ವರ್ಷಗಳಿಂದ ಒಂದು ಕಾಲಿನ ಸಮಸ್ಯೆ ಹೆಚ್ಚಾಗಿ ಆಸ್ಪತ್ರೆ ದಾಖಲಾಗಿದ್ರು. ಕಾಲಿನಲ್ಲಿ ಸೋಂಕು ಆದ ಕಾರಣ ಕಿಡ್ನಿ ವೈಫಲ್ಯವಾಗಿತ್ತು. ಅನಾರೋಗ್ಯದಿಂದ ಕಳೆದ 3 ದಿನದ ಹಿಂದೆ ಕೋಮಾ ಹಂತಕ್ಕೆ ತಲುಪಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಸತೀಶ್ ಹೆಗ್ಡೆ ನಿಧನ ಹೊಂದಿದ್ರು. ರಂಗದಲ್ಲಿ ಕೌರವ, ರಾವಣ, ಮಹಿಷಾಸುರ ಪಾತ್ರಗಳಿಂದ ಪ್ರಸಿದ್ಧಿ ಪಡೆದಿದ್ದ ಇವರು ನಗರಕೋಡಿಗೆ, ಕಮಲಶಿಲೆ, ಸಿಗಂದೂರು, ಹಾಲಾಡಿ ಮೇಳ ಮತ್ತು ಕಾರಣಗಿರಿ ಮೇಳದಲ್ಲಿ ಸುಮಾರು 35ಕ್ಕೂ ಹೆಚ್ಚು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು.